ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿದ್ರೆ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಬಹುದು ಅನ್ನೋದಕ್ಕೆ ಹಿರೇಬಂಡಾಡಿಯ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಉದಾಹರಣೆ. ಇಲ್ಲಿ ನಾವೀಗ ಇರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ ಅನ್ನುವಂತಹ ಪ್ರದೇಶದಲ್ಲಿ ಈ ಶಾಲೆ ಬಹಳ ದೊಡ್ಡ ಮಟ್ಟಿನಲ್ಲಿ ಯಶಸ್ಸಿನತ್ತ ದಾಪುಗಾಲಿಟ್ಟಿದೆ ಅಂತ ಹೇಳ್ಬೋದು. ಟಿವಿಯಲ್ಲಿ ಮಕ್ಕಳು ಏನು ಮಾಡ್ತಾರೆ, ಟಿವಿ ಯಾವ ಚಾನಲ್ ಹಾಕ್ತಾರೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಟಿವಿ ನೋಡ್ಕೊಂಬರೋಣ. ಟಿವಿ ಮಕ್ಕಳು ಏನು ಟಿವಿಯಲ್ಲಿ ಏನು ನೋಡ್ತಾ ಇರ್ತಾರೆ ಅಂತ ನೋಡ್ಕೊಂಬರೋಣ. ಈಗ ನಾವು ಒಂದು ಕ್ಲಾಸಿಗೆ ಹೋಗ್ತೀವಿ, ಉದಾಹರಣೆ ಅಷ್ಟೇ. ಎಲ್ಲ ಕ್ಲಾಸ್ನಲ್ಲೂ ಕೂಡ ಹೀಗೆ ಇದೆ. ಅಲ್ಲಿ ಅದಕ್ಕಿಂತ ಮೊದಲು ಇಲ್ಲೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೆ. ಎಕ್ಸಾಮ್ ಬರೆಯೋರಿಗೆ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇನ್ನೊಂದು ಕ್ಲಾಸಿಗೆ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಅವರಿಗೆ ಶುಭವಾಗಲಿ. ಅದರ ಜೊತೆಗೆ ಈಗ ನಾವು ನಿಮಗೆ ಇಲ್ಲಿ ಮಕ್ಕಳೆಲ್ಲ ಒಂದು ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ಇದು ಸರ್ಕಾರಿ ಶಾಲೆಯ ಯೂನಿಫಾರ್ಮಾ, ಇದು ಯಾವ ಯೂನಿಫಾರ್ಮ್ ಅಂತ ಕೇಳಬಹುದು. ನೋಡೋಣ, ಮಕ್ಕಳ ಹತ್ರನೇ ಮಾತಾಡಿಸುವ. ಏನ್ ಹೆಸರು? ಸುಲೈಮಾನ್. ಸುಲೈಮಾನ್. ಇದೆಂತ ಯಾವ್ದು ಯೂನಿಫಾರ್ಮ್ ಇದು? ಸ್ಕೂಲ್ ವತಿಯಿಂದ ನಮಗೆ ಮಾಡಿಸಿದ್ರು. ಇದೇ ರೀತಿ ದಿನಾಲು ಉತ್ತಮ ರೀತಿಯಂತಹ ಯೂನಿಫಾರ್ಮ್ಗಳನ್ನು ಧರಿಸಿಕೊಡುತ್ತಿದ್ದಾರೆ ನಮ್ಮ ಶಾಲೆಯಲ್ಲಿ. ಅದೇ ರೀತಿ ಉತ್ತಮ ಶಿಕ್ಷಣವನ್ನು ಕೊಡುವಲ್ಲಿ ತುಂಬ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ನಮ್ಮ ಶಾಲಾ ವತಿಯಿಂದಲೂ. ಅದೇ ರೀತಿ STMC ಗ್ರಾಮ ಪಂಚಾಯತ್ ವತಿಯಿಂದಲೂ ಉತ್ತಮ ರೀತಿಯಂತ ನಮ್ಮೊಂದಿಗೆ ಕೈ ಜೋಡಣೆ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯನ್ನು ಉತ್ತಮ ಮಟ್ಟದಲ್ಲಿ ನಮ್ಮನ್ನು ಉತ್ತಮ ಮಟ್ಟದಲ್ಲಿ ಗುರಿ ಸಾಧಿಸಲು ಕಾರಣಕರ್ತರಾಗಿದ್ದಾರೆ ನಮ್ಮ ಇಲ್ಲಿರುವಂತಹ ನುರಿತ ಶಿಕ್ಷಕರು. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಉತ್ತಮ ಸ್ಪಂದನೆಯನ್ನು ಮಾಡುತ್ತಿದ್ದಾರೆ ಪೋಷಕರೊಂದಿಗೆ ಕೂಡ. ಅದೇ ರೀತಿ ನಮ್ಮ ಶಾಲೆಯನ್ನು ಹೇಳುವುದಾಗಿ ನಮ್ಮ ಶಾಲೆಯು ನಮ್ಮ ಹೆಮ್ಮೆ ಅಂತ ಕಾಣ್ತಾ ಇದೆ ನನಗೆ. ಈಗ ನಿನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಶಾಲೆಗೆಲ್ಲ ಹೋಗ್ತಾರಲ್ಲ, ನೀನು ಸರ್ಕಾರಿ ಶಾಲೆಯಲ್ಲಿ ನಾವು ಖಾಸಗಿ ಶಾಲೆಗಿಂತ ಜಾಸ್ತಿ ಜೋರಿದ್ದೇವೆ ಅಂತ ಅನ್ಸಲ್ಲ ನಿಮಗೆ? ಆಗ್ತದಲ್ಲ? ಹಾಗೆಯೇ ವಿದ್ಯಾರ್ಥಿಗಳು. ಯಾಕೆಂತಂದ್ರೆ ನಾವು ಯಾರಾದರೂ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಹೀಗಿದ್ದವ್ರು ಹೀಗೆ ನೋಡ್ತಾ ಇದ್ವಿ. ಆ ಕಡೆ ನೋಡಬೇಡ, ನಿನ್ನ ಹತ್ರನೇ ಕೇಳೋದು. ಏನು ಹೆಸರು? ಮಿಥುನ್. ಮಿಥುನ್. ಯಾವ ಕ್ಲಾಸು? ಸ್ವಲ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಓದ್ತಾ ಇದೆಯಾ? ಹೌದು. ಹೌದು. ಆಲ್ ದಿ ಬೆಸ್ಟ್. ಆಯ್ತಾ? ಚೆನ್ನಾಗಿ ಖುಷಿ ಆಗ್ತಿದೆಯಲ್ಲ? ಹೌದು. ನೋಡಿ, ಇವ್ರದ್ದು ಈ ಯೂನಿಫಾರ್ಮ್ನ ಒಂದು ಸ್ಪೆಷಾಲಿಟಿ ಇದೆ. ಯಾಕೆಂತಂದ್ರೆ ಶುಕ್ರವಾರ ಅವರು ಹಾಕೊಂಡು ಬರ್ತಾರೆ. ಇದು ಈ ಶಾಲೆಯವರೇ ಮಾಡಿರುವಂತಹ ಒಂದು ಹೊಸ 8ನೇ ತರಗತಿಯ ಇನ್ನೊಂದಷ್ಟು ಜನರನ್ನ ಮಾತಾಡಿಸುವ. ನಮಸ್ತೆ. ನಮಸ್ತೆ ಸರ್. ಏನ್ ಹೆಸರು? ಅಜ್ಮಿಲಾ ಅಂತ. ಓಕೆ. ಈ ಸ್ಕೂಲ್ ಬಗ್ಗೆ, ಈ ಸ್ಕೂಲಿನಲ್ಲಿ ನೀವು ಓದ್ತಾ ಇರೋ ಬಗ್ಗೆ ಏನ್ ಅನ್ಸುತ್ತೆ? ಇದೊಂದು ಉತ್ತಮ ಶಾಲೆ. ಯಾವುದೇ ಸೌಲಭ್ಯಕ್ಕೂ ಇದು ಕಮ್ಮಿ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಇಲ್ಲಿ ಕಲಿಬೇಕಾದ್ರೆ ಎಲ್ಲ ಮೂಲ ಸೌಕರ್ಯಗಳಿವೆ. ಈ ಶಾಲೆಯನ್ನು ವಿದ್ಯಾದೇಗುಲ ಅಂತಲೇ ಹೇಳಬಹುದು. ಎಲ್ಲ ಕ್ಷೇತ್ರಗಳಲ್ಲೂ ಇದೊಂದು ಶಾಲೆ ಉತ್ತಮ ಪ್ರಗತಿಯನ್ನು ಕಂಡಿದೆ. ಅದಲ್ಲದೆ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದೇವೆ. ಚಿತ್ರಕಲಾ ವಿಷಯಕ್ಕೆ ಸಂಬಂಧಿಸಿದಂತೆ ಪೋಸ್ಟರ್ ರಚನೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸನಾ ಪತ್ರ ಬಂದಿದೆ. ಹಾಗೆ ರಾಷ್ಟ್ರೀಯ ಮತದಾರ ದಿನಾಚರಣೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅದರಲ್ಲಿ ಪತ್ರಿಕೆ ರಚನೆಯಲ್ಲಿ ಪ್ರಶಸ್ತಿ ಬಂದಿದೆ. ಈ ಬಾರಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ಪಡೆಯುತ್ತೆಂಬ ಮಹತ್ವಾಕಾಂಕ್ಷೆ ನಮ್ಮಲ್ಲಿದೆ. ಅದೇ ರೀತಿ ನಮ್ಮ ಶಾಲೆ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲು ಇನ್ನಷ್ಟು ಸಾಧನೆಯ ಗರಿಗಳು ನನ್ನ ಶಾಲೆಗೆ ಮುಡಿಯೇರಲಿ ಎಂಬುದು ನನ್ನ ಹಾರೈಕೆ. 100% ಫಲಿತಾಂಶವನ್ನ ನಾವು ಈ ಸರಿ ತಂದು ಕೊಡ್ತೀವಿ ಅಂತ ಹುಡುಗಿಯರು ಹೇಳ್ತಾ ಇದ್ದಾರೆ. ನನಗೆ ನಮ್ಮ ಸೈಡ್ನಿದು ಜೋಶ್ ಬೇಕು. 100% ಫಲಿತಾಂಶ ತಂದು ಕೊಡ್ತೀರಾ? ಜೋರು ಹೇಳಿ ಮಾರೆ. ಈ ಸಲ ಆದ್ರೂ ಬಾಲಕರ ಮೇಲುಗೈ ಆಗ್ಲಿ, ಯಾವಾಗ್ಲೂ ಅವ್ರದೇ ಮೇಲುಗೈ. ನಾವು ನಮ್ಮ ಅಪ್ಪ ಅಮ್ಮ ಓದುವಾಗ್ಲೂ ಅದೇ ಮೇಲುಗೈ ಅಂತೆ. ಆದ್ರಿಂದ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಇಲ್ಲಿ ಈ ತರಗತಿಯಲ್ಲಿ ಒಂದು ವಿಶೇಷ ಇದೆ. ಇದು ಟಿವಿ. ಸರ್, ಏನ್ ಮಾಡ್ತಿದ್ರಿ ಟಿವಿಯಲ್ಲಿ? ಬನ್ನಿ ಈ ಕಡೆ. ಯಾವ ಚಾನಲ್ ಆಗ್ತಾ ಇದ್ರಿ? ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ಪಾಠಗಳನ್ನು ನಾವು ಟಿವಿಯ ಮೂಲಕ ತೋರಿಸ್ತಾ ಇದ್ದೇವೆ. ಸೊ ಇಲ್ಲಿ ನೇರವಾಗಿ ನಾವು ಮೊಬೈಲ್ ಅನ್ನೇ ವೈಫೈ ಮೂಲಕ ಕನೆಕ್ಟ್ ಮಾಡಿಕೊಂಡು ಪಾಠ ಬೋಧನೆಯನ್ನ ಮಾಡಬಹುದು, ಅಥವಾ ಲ್ಯಾಪ್ಟಾಪ್ ಮೂಲಕವೂ ನಾವು ಕನೆಕ್ಟ್ ಮಾಡಿಕೊಂಡು ಪಾಠವನ್ನ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಕೆಲವು ಆ್ಯಪ್ಗಳ ಮೂಲಕ, ಮುಖ್ಯವಾಗಿ ಲ್ಯಾಪ್ಟಾಪ್ ಅಲ್ಲಿ ಆಗದೇ ಇರುವಂತಹ ವಿಷಯಗಳನ್ನ ಮೊಬೈಲ್ ಮೂಲಕ ಆ್ಯಪ್ಗಳ ಮೂಲಕನೂ ನಾವು ತೋರಿಸ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ನಮ್ಮ ವಿಜ್ಞಾನಕ್ಕೆ ಸಂಬಂಧಿಸಿದಾಗೆ ಕೆಲವು ಪ್ರಯೋಗಗಳನ್ನ ಲೈವ್ ಆಗಿ ಹೇಗೆ ಲ್ಯಾಬೊರೇಟರಿಯಲ್ಲಿ ಮಾಡ್ತೇವೋ ಹಾಗೆ ಇಲ್ಲಿಯೂ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕೆಲವು ಅವರೇ ಹ್ಯಾಂಡ್ಸ್ ಆನ್ ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಅಂದರೆ ಅವರೇ ಇಲ್ಲಿ ಬಂದು ಯಾವ ರೀತಿ ಅದನ್ನು ಮಾಡ್ಬೋದು ಎನ್ನುವುದನ್ನು ಕೂಡ ಅವರು ಈ ಟಿವಿ ಮೂಲಕ ಎಲ್ಲರಿಗೂ ನೋಡೋ ಹಾಗೆ ಮಾಡಲಿಕ್ಕೆ ಆಗ್ತದೆ. ಹಾಗೆ ಈ ಒಂದು ಇದರ ಮೂಲಕ ಪಾಠ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ತದೆ. ಅವರು ಬೇಗನೆ ಅರ್ಥ ಮಾಡ್ಕೊಡ್ತಾರೆ. ಮತ್ತು ಅವರಾಗಿ ಕೆಲವು ಪ್ರಯೋಗಗಳನ್ನು ಇದರ ಮೂಲಕ ಸೆಟ್ ಮಾಡೋದ್ರಿಂದ ಬಹಳ ಸುಲಭವಾಗಿ ಕಲೀಲಿಕ್ಕೂ ಆಗ್ತದೆ.
ಸೊ ಈ ರೀತಿ ನಾವು ಒಂದು ನೂತನ ರೀತಿಯಲ್ಲಿ ಮೊಬೈಲ್ ಮೂಲಕವಾಗಿರ್ಬೋದು, ಲ್ಯಾಪ್ಟಾಪ್ ಇರ್ಬೋದು ಅಂತೂ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ಎಲ್ಲ ಕ್ಲಾಸಿಗೂ, ಎಲ್ಲ ತರಗತಿಗೂ 8, 9, 10ನೇ 3 ತರಗತಿಗಳಿಗೂ ಈ ರೀತಿಯ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ನೋಡಿ, ಈಗ ಮಕ್ಕಳು ಓದ್ತಾ ಇದ್ದಾರೆ, ಇದನ್ನ ನೋಡುವ, ಜೋರಾಗಿ ಓದಿ. ಏನಿದು? ನೋಡಿ, ನಾವು ಟಿವಿಯ ಎದುರು ಭಾಗದಲ್ಲಿದ್ದೀವಿ. ಜೀವಿಗಳ ಜೈವಿಕ ಪ್ರಕ್ರಿಯೆ ನಿರಂತರವಾಗಿಡಲು ಅಗತ್ಯವಾದ ಆಹಾರ ಪಡೆಯುವುದಕ್ಕೆ ಪೋಷಣೆ ಎನ್ನುವರು. ಕೆಲವು ಜೀವಿಗಳು ನಿರವಯವ ಮೂಲಗಳಿಂದ ಸರಳವಾದ ಆಹಾರ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ಳುತ್ತೇವೆ ಅನ್ನುವಂಥ ರೀತಿಯಲ್ಲಿ ಈ ಟಿ ವಿ ಅನ್ನುವಂಥದ್ದು ಬಹಳ ಇಷ್ಟದ ವಸ್ತು. ಎಲ್ಲರೂ ಕೂಡ ಟಿ ವಿ ನೋಡೋರು ಇರ್ತಾರೆ ಇಲ್ಲಿ. ಇವ್ರ ಹತ್ರ ಕೇಳುವ, ನಿಮಗೆ ಟಿ ವಿಯಲ್ಲಿ ತೋರಿಸಿ, ಟಿ ವಿಯಲ್ಲಿ ವಿವರಿಸಿದಾಗ ಎಷ್ಟು ತಲೆಗೆ ಹೋಗ್ತದೆ ಅಂತ. ಏನು ಹೆಸರು ನಿಮ್ಮದು? ಖುಷಿ ಆಗ್ತದೆ ನಿಮಗೆ ಟಿ ವಿಯಲ್ಲಿ? ಆಯ್ತು. ಹಾಂ, ಅಲ್ಲ, ಇದು ಅರ್ಥ ಆಗ್ತದಾ? ಅರ್ಥ ಆಗ್ತದೆ. ನಿಮಗೆ ಅಂತ ಅರ್ಥ ಆಗ್ತದೆ? ಹಾಂ, ಎಂತೆಲ್ಲ ಆಗ್ತದೆ? ಹಾಂ, ಎಂತ ಹೆಸರು? ಪಾಠ ಅರ್ಥ ಆಗ್ತದೆ, ಸುಲಭವಾಗಿ ಅರ್ಥ ಆಗ್ತದೆ. ಸುಲಭವಾಗಿ ಅರ್ಥ ಆಗ್ತದೆ. ನೀವು ಮನೆಯಲ್ಲಿ ಟಿ ವಿ ನೋಡ್ತೀಯಾ? ಹೀಗೆಲ್ಲ ಪರೀಕ್ಷೆ ಎಕ್ಸಾಮ್ನಲ್ಲಿ ಹಣ ಪರೀಕ್ಷೆ ಮ್ಮ ಮನೆಯಲ್ಲಿ ನೋಡಿದಿಲ್ಲ? ಅಪ್ಪ ಅಮ್ಮ ಸೀರಿಯಲ್ ನೋಡ್ತಾರೆ ಅಂತ? ಇಲ್ವಾ? ನೋಡಿದಿಲ್ಲ? ಸತ್ಯ? ಹೌದಾ? ಇಲ್ಲಿ ಟಿವಿ ನೋಡ್ತೀರಾ? ಶಾಲೆಯಲ್ಲಿ ತೋರಿಸಿದ್ರೆ ನೋಡ್ತೀರಾ? ಎಂತೆಲ್ಲ ತೋರಿಸ್ತಾರೆ ಇಲ್ಲಿಯ ಟಿವಿಯಲ್ಲಿ? ಪಾಠದ ಬಗ್ಗೆ ಎಲ್ಲ ತೋರಿಸ್ತಾರೆ. ಪಾಠದ ಬಗ್ಗೆ ನಿಮಗೆ ಟಿವಿ ನೋಡಿ ಆ ಪಾಠವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೋ ಇಲ್ಲೋ? ಸುಲಭ ಆಗುತ್ತೆ. ಖುಷಿ ಆಗುತ್ತೆ? ಹೌದು, ಹ? ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಅಷ್ಟೇ. ಅಂಕಿತಾ, ಹೇಳಿ. ಅರ್ಥ ಆಗ್ತದೆ, ಈಸಿಯಾಗಿ ಅರ್ಥ ಆಗ್ತದೆ. ನಮ್ಮಲ್ಲಿ ಟಿ ವಿ ಇದೆ. ಆ ಟಿ ವಿಯಲ್ಲಿ ಅವರು ತೋರಿಸುವಂತಹ ಪಾಠವನ್ನು ನಾವು ನೋಡ್ತೇವೆ. ಮನೆಯಲ್ಲಿ ಈಗ ಟಿ ವಿ ನೋಡೋದನ್ನು ಬಿಟ್ಟಿದ್ದೇವೆ. ನಮಗೆ ಪರೀಕ್ಷೆ ಕಾಲ ಹತ್ತಿರ ಬಂದಿದೆ. ನಡೆದ 28ನೇ ತಾರೀಕಿಂದ ಪರೀಕ್ಷೆ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಮಕ್ಕಳೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ ಇದ್ದೇವೆ. ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಟಿ ವಿಯನ್ನು ಬಳಸಿಕೊಂಡು ಪ್ರತಿ ತರಗತಿಯಲ್ಲೂ ಕೂಡ ಟಿ ವಿ ಇಟ್ಟುಕೊಂಡು ಆ ಟಿ ವಿಯ ಮೂಲಕ ಅವರಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಸಬ್ಜೆಕ್ಟನ್ನು ವಿವರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾದಂಥ ಕೆಲಸ. ಇಲ್ಲಿಂದ ನಾವು ಈ ಹಿರೇಬಂಡಾಡಿ ಶಾಲೆಯ ಮತ್ತೊಂದು ಲ್ಯಾಬೊರೇಟರಿ ಹೇಗಿದೆ ಅನ್ನುವಂಥದ್ದು ನೋಡ್ಕೊಂಬರೋಣ. ಆ ನಂತರ ಇಲ್ಲಿಯ HM ಏನು ಹೇಳ್ತಾರೆ ಅಂತ ಅವರನ್ನು ಕೂಡ ಕೇಳೋಣ. ಸರ್ಕಾರಿ ಶಾಲೆಯ ಪ್ರಯೋಗಾಲಯದಲ್ಲಿ ನಾವಿದ್ದೇವೆ. ಇದು ಪ್ರಯೋಗಾಲಯ. ಈ ಪ್ರಯೋಗಾಲಯ ಎಲ್ಲ ಪರಿಕರಗಳು ಕೂಡ ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಅದರ ಜೊತೆಗೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಇಲ್ಲಿ ಜೋಡಣೆ ಮಾಡಿ ಇಟ್ಟಿರುವಂಥದ್ದು ಕೂಡ ಕಾಣ ಸಿಗ್ತಾ ಇದೆ. ಜೊತೆಗೆ ಒಂದು ಹ್ಯಾಂಡಲ್ ವಿತ್ ಕೇರ್ ಅನ್ನುವಂಥದ್ದನ್ನು ಒಂದು ಹೇಳ್ತಾ ಆ ಮಕ್ಕಳಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಬಹಳ ಅದ್ಭುತವಾಗಿ ನಿರ್ವಹಣೆ ಮಾಡುವುದು ಹೇಗೆ ಅನ್ನುವಂಥದ್ದನ್ನು ಕೂಡ ಕಲಿಸುವಂಥ ನಿಟ್ಟಿನಲ್ಲಿ ಈ ಹಿರೇಬಂಡಾಡಿ ಶಾಲೆ ಇದೆ. ಜೊತೆಗೆ ಇದು ಎಲ್ಲ ಪರಿಕರಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಸೈನ್ಸಿನ ಪ್ರಯೋಗಾಲಯದಲ್ಲಿ. ಅದರ ಜೊತೆಗೆ ಒಂದಷ್ಟು ಮಾಡೆಲ್ಗಳಿದ್ದಾವೆ. ನಮ್ಮ ಮನುಷ್ಯನ ದೇಹದ ಬೇರೆ ಬೇರೆ ಅಂಗಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿರ್ಬೋದು, ಬೇರೆ ಬೇರೆ ಪರಿಕರಗಳು ಕೂಡ ಇದ್ದಾವೆ. ಈ ಪ್ರಯೋಗಾಲಯದಲ್ಲಿಯೂ ಕೂಡ ಮಕ್ಕಳಿಗೆ ಒಂದಷ್ಟು ಪ್ರಾಕ್ಟಿಕಲ್ ಪಾಠವನ್ನು ಮಾಡಲಿಕ್ಕೆ ನೆರವಾಗ್ತದೆ ಅನ್ನುವಂಥದ್ದನ್ನು ಈ ಶಾಲೆಯ ಬೆಳವಣಿಗೆಯ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮುಖ್ಯ ಶಿಕ್ಷಕರು ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವೇದಾವತಿ. ಹೇಗೆ ಹಂತವಾಗಿ ನಿಮ್ಮ ಶಾಲೆ ಬೆಳವಣಿಗೆ ಆಯಿತು? ಶಾಲೆ ಪ್ರಾರಂಭಗೊಂಡು 14 ವರ್ಷ ಆಯಿತು. ಇದಕ್ಕಿಂತ ನಾನು 2014ರಲ್ಲಿ ಇಲ್ಲಿಗೆ ಬಂದದ್ದು. ಅದಕ್ಕಿಂತ ಮೊದಲು ಮುಖ್ಯ ಗುರುಗಳಾಗಿ ಗುರುಮೂರ್ತಿಯವರು ಇದ್ದರು. ಅವರ ಹೋದ ನಂತರ ನಾನು ಈ ಶಾಲೆಗೆ ಬಂದೆ. ಆನಂತರದ ಬೆಳವಣಿಗೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ನಮ್ಮ ಶಾಲೆಯಲ್ಲಿ ಆಗಿದೆ. ಇದಕ್ಕೆ ಕಾರಣಕರ್ತರು ಇಲ್ಲಿಯ ಶಾಲಾಭಿವೃದ್ಧಿಯ ಅಧ್ಯಕ್ಷರು, ಸದಸ್ಯರು, ಪೋಷಕರು, ದಾನಿಗಳು, ಗ್ರಾಮ ಪಂಚಾಯಿತು, ಹಾಗೆ ಇಲಾಖೆಯಿಂದ ಸಿಗುವಂತಹ ಎಲ್ಲ ಇಲಾಖೆಯ ಅಧಿಕಾರಿ ವೃಂದದವರು ಕೂಡ ನಮಗೆ ಸಂಪೂರ್ಣ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದರಿಂದ ಇಷ್ಟು ಉತ್ತಮ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಹಾಗೆಯೇ ಎಲ್ಲ ಶಿಕ್ಷಕ ವೃಂದದವರು ಕೂಡ ನನ್ನ ಜೊತೆಯಲ್ಲಿ ಉತ್ತಮ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಆದ ಕಾರಣ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಮಕ್ಕಳನ್ನು ಪಾಲ್ಗೊಳ್ಳಲಿಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಇದು ಇವರ ಮಾತು. ಇನ್ನು ವಿಜ್ಞಾನ ಶಿಕ್ಷಕರಿದ್ದಾರೆ. ಸರ್,
ಈ ಪ್ರಾಕ್ಟಿಕಲ್ ನಾಲೆಜನ್ನು ಹೇಗೆ ಕೊಡ್ತಿದ್ರಿ ಮಕ್ಕಳಿಗೆ? ಸರ್ ನಾವಿಲ್ಲಿ ವಿಜ್ಞಾನದ ಕೆಲವಾರು ಪ್ರಯೋಗಗಳನ್ನು ನಾವು ಇಲ್ಲೇ ಮಾಡ್ತೇವೆ. ಹೆಚ್ಚಿನ ಎಲ್ಲ ಪಾಠಗಳು ಪ್ರಯೋಗ ಆಧಾರಿತ ಆಗಿರುವುದರಿಂದ ನಾವು ಇಲ್ಲೇ ಅದನ್ನು ನಿರ್ವಹಣೆ ಮಾಡ್ತೇವೆ. ಮುಖ್ಯವಾಗಿ ಜೀವಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ ಇರ್ಬೋದು, ಭೌತಶಾಸ್ತ್ರ ಇರ್ಬೋದು, ಇವುಗಳನ್ನು ಬಹಳ ಸುಲಭ ರೀತಿಯಲ್ಲಿ ಅಂದರೆ ಅರ್ಥವಾಗುವ ಹಾಗೆ, ಉದಾಹರಣೆಗೆ ನ್ಯೂಟನ್ನ ನಿಯಮಗಳಿರ್ಬೋದು, ಹಾಗೆ ಕೆಲವು ಶಬ್ದಕ್ಕೆ ಸಂಬಂಧಿಸಿದಂಥ ಪ್ರಯೋಗಗಳಿರ್ಬೋದು, ಅವುಗಳೆಲ್ಲ ನಮಗೆ ಪಕ್ಕನೆ ಗೊತ್ತಾಗೋದಿಲ್ಲ. ಅದನ್ನು ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಯೋಗದ ಮೂಲಕವೇ ವಿವರಿಸ್ತೇವೆ. ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಕೆಲವಾರು ಸಣ್ಣ ಸಣ್ಣ ಪ್ರಯೋಗಗಳನ್ನು ಇಲ್ಲೇ ಅವರು ಮಾಡ್ತಾರೆ. ಅವರಿಗೆ ಬೇಕಾಗುವಂಥ ಪರಿಕರಗಳಲ್ಲಿ ತಗೊಂಡು ಬಳಸ್ಕೊಂಡು ಅವರು ಮಾಡ್ತಾರೆ. ಹಾಗೆಯೇ ಈ ಒಂದು ಲ್ಯಾಬನ್ನು ಮೊದಲು ನಿರ್ವಹಣೆ ಮಾಡ್ತಿದ್ದವರು ಮಹೇಂದ್ರ ಪೂಜಾರಿ ಅವರು ಈ ಒಂದು ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಈ ಒಂದು ವಿಜ್ಞಾನ ಪ್ರಯೋಗವನ್ನು ಮಾಡ್ತಾರೆ. ಇದರ ಮೂಲಕ ಅವರ ಕಲಿಕೆಯೂ ಹೆಚ್ಚುತ್ತದೆ. ಇದು ಇವರ ಮಾತು. ಹಾಗಂತ ತುಂಬ ಶಾಲೆಯನ್ನು ನಾವು ನೋಡಿದ್ದೇವೆ, ಬಹಳ ಅದ್ಭುತವಾದಂಥ ಪ್ರಯೋಗಾಲಯವನ್ನು ಹೊಂದಿರುತ್ತೆ, ಬಹಳ ಅದ್ಭುತವಾದಂಥ ಕಂಪ್ಯೂಟರ್, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುತ್ತೆ. ಆದರೆ ದೈಹಿಕ ಶಿಕ್ಷಣಕ್ಕೆ ಅಲ್ಲಿ ಯಾವುದೇ ರೀತಿಯಂಥ ವ್ಯವಸ್ಥೆ ಇರೋದಿಲ್ಲ. ಆದರೆ ಹಿರೇಬಂಡಾಡಿ ಶಾಲೆಯಲ್ಲಿ ಹಾಗಲ್ಲ. ಬದಲಾಗಿ ಇಲ್ಲಿ ಅತ್ಯದ್ಭುತವಾದಂತಹ ಒಂದು ದೊಡ್ಡ ಮೈದಾನ ಇದೆ. ಅದರ ಜೊತೆಗೆ ಪರಿಸರ ಸ್ನೇಹಿ ಕಲಿಕೆಗೂ ಕೂಡ ಪೂರಕವಾದಂತಹ ಒಂದು ವಾತಾವರಣ ಇದೆ. ಅದನ್ನು ನೋಡ್ಕೊಂಡು ಬರೋಣ. ಹಿರೇಬಂಡಾಡಿ ಶಾಲೆಯಲ್ಲಿ ದೈಹಿಕ ಶಿಕ್ಷಣಕ್ಕೂ ಕೂಡ ಬಹಳ ದೊಡ್ಡ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಪ್ರಶಸ್ತಿಗಳನ್ನು ಅವರು ಬಾಚಿಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ಅವರ ಶಾಲೆಯ ಗ್ರೌಂಡು ಬಹಳ ವಿಶಾಲವಾಗಿದೆ, ಬಹುದೊಡ್ಡ ಮೈದಾನವನ್ನು ಈ ಶಾಲೆ ಹೊಂದಿದೆ. ಜೊತೆಗೆ ಮಕ್ಕಳಿಗೆ ದೈಹಿಕ ಕಸರತ್ತನ್ನು ಮಾಡೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಅದರ ಜೊತೆಗೆ ಮಕ್ಕಳನ್ನು ಒಂದು ಹುರಿದುಂಬಿಸಲಿಕ್ಕೆ ಇಲ್ಲಿಯ ದೈಹಿಕ ಶಿಕ್ಷಕರು ಕೂಡ ಸಿದ್ಧವಾಗಿ ನೀಡ್ತಾರೆ. ಅವರು ನಿರಂತರವಾಗಿ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ದೈಹಿಕ ಶಿಕ್ಷಣದಲ್ಲಿಯೂ ಕೂಡ ವಿಶೇಷ ರೀತಿಯಂಥ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಅವರನ್ನು ಕೂಡ ಮಾತಾಡ್ತಾನೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ನಮಸ್ತೆ, ನಾನು ಸೀತಾರಾಮಗೌಡ. ಈಗ ದೈಹಿಕ ಶಿಕ್ಷಣ ಅಂತಂದಾಗ ಒಂದು ದೊಡ್ಡ ಗ್ರೌಂಡ್ ಅಗತ್ಯ ಇದೆ. ನಿಮಗೆ ಗ್ರೌಂಡ್ ಇದೆ, ಮಕ್ಕಳು ಯಾವ ರೀತಿಯಾಗಿ ಆಕ್ಟಿವ್ ಇದ್ದಾರೆ, ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ, ಏನು ನಿಮ್ಮ ಫೇವರಿಟ್ ಅಥವಾ ಅತ್ಯದ್ಭುತ ದೈಹಿಕ ತಂಡ ಯಾವುದು? ಸಾಮಾನ್ಯವಾಗಿ ನಾನು ಗ್ರೌಂಡ್ನ ಬಗ್ಗೆ ಮೊದಲಾಗಿ ಹೇಳ್ತೇನೆ. ನಾವು ಸುಮಾರು 7 ವರ್ಷದ ಹಿಂದೆ ಬಂದಾಗ ಇಲ್ಲಿ 9x18 ಅಂದರೆ ವಾಲಿಬಾಲ್ ಆಡುವಂಥ ಒಂದು ಸಣ್ಣ ಗ್ರೌಂಡ್ ಮಾತ್ರ ಇತ್ತು. ಆ ನಂತರದ ದಿನಗಳಲ್ಲಿ ಹಂತ ಹಂತವಾಗಿ ಬೆಳೀತಾ ಈಗ ಸುಮಾರು ಒಂದು 200 ಮೀಟರ್ ಟ್ರ್ಯಾಕಿಗೆ ಅಷ್ಟು ಬೇಕಾದಷ್ಟು ವಿಶಾಲವಾದ ಒಂದು ಮೈದಾನ ಆಗಿದೆ. ಸ್ವಲ್ಪ ಇನ್ನೂ ಕೆಲಸ ಆಗಬೇಕಾಗಿದೆ, ಒಳ್ಳೆಯ ರೀತಿಯಲ್ಲಿ ಆಗ್ತಾ ಉಂಟು. ಅದಕ್ಕೆ ಎಲ್ಲ ಈ ನಮ್ಮ ಗ್ರಾಮ ಪಂಚಾಯತ್ನವರು ಇರ್ಬೋದು, ಊರವರು ಇರ್ಬೋದು, ಎಲ್ಲರ ಸಹಕಾರ ಅತಿ ಅದ್ಭುತವಾಗಿ ಬರ್ತಾ ಇದೆ. ಮಕ್ಕಳ ಬಗ್ಗೆ ಹೇಳಿದ್ರೆ ಒಳ್ಳೆಯ ಮಕ್ಕಳು, ಕ್ರಿಯಾಶೀಲ ಮಕ್ಕಳು, ಎಲ್ಲ ಚಟುವಟಿಕೆ, ಎಲ್ಲ ಕ್ರೀಡಾ ಚಟುವಟಿಕೆ ಬಹಳ ಉತ್ತಮವಾಗಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಾಗಿ ನಾವು ವಾಲಿಬಾಲ್, ನಾವೀಗ ಏನು ಹೇಳ್ತೇವೆ, ಇಲ್ಲಿ ನಾವು ಬೀಜವನ್ನು ಬಿತ್ತುವಂಥದ್ದು ಮಾತ್ರ. ಅಂದರೆ 8ನೇ 9ನೇ 10ನೇಯಲ್ಲಿ ನಾವಿಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಎಲ್ಲ ಮಕ್ಕಳು PUCಗೆ ಹೋದಾಗ, ಡಿಗ್ರಿಗೆ ಹೋದಾಗ ಅಲ್ಲಿ ಮಿಂಚ್ತಾ ಇದ್ದಾರೆ. ಆಗ ನಮ್ಮ ಹೆಸರು ಹೇಳ್ತಾ ಇದೆ. ಇಲ್ಲಿ ನಮಗೆ ಪ್ರಶಸ್ತಿಗಳು ಬಂದದ್ದು ಕಡಿಮೆ, ಆದರೆ ಮೇಲೆ ಹೋದಾಗ ಅವರು ನಮ್ಮನ್ನು ನೆನೆಸಿಕೊಳ್ತಾರೆ. ಅದಕ್ಕೆ ನಮಗೆ ತುಂಬ ಆತ್ಮ ತೃಪ್ತಿ ಇದೆ. ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನು ನಾವು ಹೊಂದಿದ್ದೇವೆ. ಕ್ರಿಯಾಶೀಲರಾಗಿ ಅವರು ಭಾಗವಹಿಸ್ತಾ ಇದ್ದಾರೆ. ಧನ್ಯವಾದ ಸರ್. ಇವರು ಹೇಳ್ತಾ ಇದ್ದಾರೆ, ನಾವು ನಿರಂತರವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತೇವೆ. ಅವರ ವಿದ್ಯಾಭ್ಯಾಸವನ್ನು ಪಡೆದು ಅಥವಾ ನಮ್ಮಲ್ಲಿ ಟ್ರೈನಿಂಗನ್ನು ಪಡೆದು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಿಂಚುತ್ತಾ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಶಾಲೆಯ ಮುಂಭಾಗವನ್ನು ನಾವು ನಿಮಗೆ ತೋರಿಸಬೇಕು. ಯಾಕೆಂತಂದರೆ ಶಾಲೆಯ ಮುಂಭಾಗದಲ್ಲಿ ಒಂದಷ್ಟು ಗಿಡವನ್ನು ನೆಟ್ಟು ಅದಕ್ಕೆ ವೈಜ್ಞಾನಿಕವಾದ ಹೆಸರೇನು ಮತ್ತು ಬೇರೆ ಹೆಸರುಗಳು ಏನು ಅನ್ನುವಂಥದ್ದು. ನಾವೀಗ ಚಿಕ್ಕು ಗಿಡ ಅಥವಾ ಸಪೋಟ ಅಂತ ಏನು ಕರೀತೇವೆ, ಅದಕ್ಕೆ ವೈಜ್ಞಾನಿಕ ಹೆಸರು ಮನಿಲ್ಕಾರ ಜಪೋಟ ಅನ್ನುವಂಥ ಹೆಸರಿದೆ. ಅದು ಸಪೋಟ ಅಂತಲೂ ಕೂಡ ಕರೆಯಲ್ಪಡುತ್ತೆ. ಅದರ ಜೊತೆಗೆ ಚೆರ್ರಿಯ ಒಂದು ಮರವು ಕೂಡ ಇಲ್ಲಿದೆ, ಪ್ರನ್ಸ್ ಅವಿಯಂ ಅನ್ನುವಂಥ ಹೆಸರು. ಹೀಗೆ ಬೇರೆ ಬೇರೆ ಮರಗಳನ್ನು, ಹೆಬ್ಬಲಸ್ ಇರ್ಬೋದು, ಮಹಾಗಣಿ ಇರ್ಬೋದು, ಜೊತೆಗೆ ಲಕ್ಷ್ಮಣ ಫಲ ಇರ್ಬೋದು, ಇಂಥದ್ದು ಬೇರೆ ಬೇರೆ ಫಲ ಕೊಡುವಂತಹ ಮರಗಿಡಗಳನ್ನು ಕೂಡ ಇಲ್ಲಿ ನೆಟ್ಟು ಆ ಮೂಲಕ ಹೊಸ ಪರಿಸರ ಸ್ನೇಹಿಯಾದಂಥ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹಿರೇಬಂಡಾಡಿಯ ಈ ಶಾಲೆಯಲ್ಲಿ ಮಕ್ಕಳಿಗೆ ಪೂರಕವಾದಂತಹ ಜೀವನ ಶಿಕ್ಷಣ ಸಿಗ್ತಾ ಇದೆ ಅಂತ ನಾವು ಹೇಳ್ಬೋದು. ಇನ್ನು ಮುಂದೆ ಇಲ್ಲಿ ಮತ್ತೊಂದು ಸಾಧನೆಯ ಒಂದು ಪಥಕ್ಕೆ ಈ ಶಾಲೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಇಲ್ಲಿರುವಂತಹ ಭೋಜನ ಶಾಲೆ, ಬಹುದೊಡ್ಡ ಭೋಜನ ಶಾಲೆ, ಅದು ಕೂಡ ಜಿಲ್ಲೆಯಲ್ಲೇ ಅತಿ ದೊಡ್ಡ ಭೋಜನ ಶಾಲೆ. ಇದಕ್ಕೆ ಗ್ರಾಮ ಪಂಚಾಯತ್ನವರ ಬಹುದೊಡ್ಡ ಸಾಥಿದೆ. ಆ ಭೋಜನ ಶಾಲೆಯನ್ನು ನೋಡ್ಕೊಂಬರೋಣ. ಅಲ್ಲಿರ್ತಕ್ಕಂತಹ ಹೊಸ ಶಿಕ್ಷಣ ನೀತಿಯ ಉದ್ದೇಶವನ್ನು ಸಾರುವಂತಹ ಕೆಲವು ಚಿತ್ರಗಳು ಕೂಡ ಇದ್ದಾವೆ, ಅವುಗಳನ್ನು ಕೂಡ ನೋಡ್ಕೊಂಬರೋಣ. ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿಯ ಪ್ರತಿಯೊಂದು ವಿಶೇಷಗಳನ್ನು ಕೂಡ ನೋಡಿದ್ದೀರಿ. ಈಗ ನೀವು ನೋಡ್ತಾ ಇರುವಂಥದ್ದು ಅತಿ ದೊಡ್ಡ ಭೋಜನಾಲಯದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿರುವಂತಹ ಈ ಒಂದು ಚಿತ್ರದ ಬರಹಗಳು, ಈ ಬರಹಗಳಿಗೂ ಒಂದು ಉದ್ದೇಶ ಇದೆ. ಜೊತೆಗೆ ಅದರಲ್ಲಿ ಒಂದು ಪಾಠ ಇದೆ. ಏನು ಅಂತಂದರೆ
ಹೊಸ ಎಜುಕೇಶನ್ ಪಾಲಿಸಿಯನ್ನ ನಮಗೆ ತಿಳಿಸುವಂತ ಪ್ರಯತ್ನ. ಅದಕ್ಕಿಂತ ಮೊದಲು ಈ ಭೋಜನಾಲಯವನ್ನ ನಾವು ತೋರಿಸ್ತೀವಿ. ಇದರಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸಹಕಾರವನ್ನ ನೀಡಿದವರು ಪಂಚಾಯತ್ನವರು. ಇದು ನೋಡಿ, ಇದು ಭೋಜನಾಲಯ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಅತಿ ದೊಡ್ಡ ಭೋಜನಾಲಯ, ಜಿಲ್ಲೆಯಲ್ಲೇ ಅತಿ ದೊಡ್ಡ ಭೋಜನಾಲಯ ಅನ್ನುವಂತಹದ್ದು ಇದಕ್ಕೆ ಒಂದು ಹೆಗ್ಗಳಿಕೆ. ಯಾಕೆಂತಂದ್ರೆ ಈ ಶಾಲೆಯ ಹೆಗ್ಗಳಿಕೆಗೆ ಇದು ಪಾತ್ರ ಆಗಿದೆ. ಈ ಭೋಜನಾಲಯದ ಮೇಲ್ಭಾಗದಲ್ಲಿ ಇನ್ನೂ ಒಂದಷ್ಟು ಕಾಮಗಾರಿಗಳು ಬಾಕಿ ಇದೆ. ಇದಕ್ಕೆ ಮುಚ್ಚಿಗೆ ಆಗಬೇಕಾಗಿದೆ. ಜೊತೆಗೆ ಅಲ್ಲಲ್ಲಿ ಇದಕ್ಕೆ ಫ್ಯಾನ್ ಇತ್ಯಾದಿ ವ್ಯವಸ್ಥೆಗಳು ಆಗಬೇಕಿದೆ. ಜೊತೆಗೆ ಈಗಾಗಲೇ ವೈರಿಂಗ್ ಆಗಿದೆ. ಇದು ಜಿಲ್ಲೆಯ ಅತಿ ದೊಡ್ಡ ಭೋಜನಾಲಯ ಅನ್ನುವಂಥದ್ದನ್ನು ಹೇಳ್ತಾ ಇದಕ್ಕೆ ಗ್ರಾಮ ಪಂಚಾಯತ್ನವರ ಸಾಥ್ ಇದೆ ಅನ್ನುವಂಥದ್ದು ಬಹುದೊಡ್ಡ ವಿಚಾರ. ಯಾಕೆಂತಂದರೆ ಗ್ರಾಮ ಪಂಚಾಯತ್ನವರು ಯಾವ ರೀತಿಯಾಗಿ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹುಮುಖ್ಯ. ಯಾಕೆಂತಂದರೆ ಒಂದು ಗ್ರಾಮದಲ್ಲಿ ಒಂದು ಶಾಲೆ, ಆಗ ಶಾಲೆಯ ಬೆಳವಣಿಗೆ ಗ್ರಾಮ ಪಂಚಾಯತ್ನವರು ಜೊತೆ ಆಗುವಂತಹದ್ದು ಬಹುದೊಡ್ಡ ಒಂದು ಕಾರ್ಯ. ಜೊತೆಗೆ ಅವರು ಅನಿವಾರ್ಯ. ಜೊತೆಗೆ ಅವರ ಅಭಿಪ್ರಾಯವನ್ನು ಕೂಡ ನಾವು ಸಂಗ್ರಹಿಸಬೇಕು. ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ, ಜೊತೆಗೆ ಸದಸ್ಯರಿದ್ದಾರೆ, PDO ಇದ್ದಾರೆ, HM ಇದ್ದಾರೆ, ಜೊತೆಗೆ ಇತರ ಸದಸ್ಯರು ಎಲ್ಲರೂ ಕೂಡ ಇರುವಂಥದ್ದು. ನಾವೀಗ ಮೊದಲಿಗೆ ಅಧ್ಯಕ್ಷರ ಹತ್ರ ಮಾತಾಡಿಸ್ತೇವೆ. ಗ್ರಾಮ ಪಂಚಾಯತು, ನಿಮ್ಮೂರಿನ ಶಾಲೆಯಲ್ಲಿ ಅತಿ ದೊಡ್ಡ ಭೋಜನಾಲಯದ ವ್ಯವಸ್ಥೆ, ಇದು ಯಾವ ರೀತಿಯ ಕಲ್ಪನೆ, ಇದು ಹೇಗಾಯಿತು, ಇದಕ್ಕೆ ನಿಮ್ಮ ಸಹಕಾರ ಏನು? ನಾವೊಂದು 20 ಲಕ್ಷ ಕೊಟ್ಟಿದ್ದೇವೆ ಇದಕ್ಕೆ ಭೋಜನ ಶಾಲೆಗೆ ಪಂಚಾಯತಿನಿಂದ. ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಅದನ್ನು ಸ್ವಲ್ಪ ನಾವು ಸ್ವಂತ ನಿಧಿಯಿಂದ ಆದ್ರೂ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ನಾವು ಕೊಡ್ತಾ ಇದ್ದೇವೆ. ಚಂದ್ರಾವತಿ ಅಂತ. ನಿಮಗೆ ಈ ಒಂದು ಅತಿ ದೊಡ್ಡ ಭೋಜನಾಲಯದ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಭೋಜನ ಶಾಲೆ ಆಗಿದೆ ಅಂತ ಹೇಳಿ ಒಂದು ಖುಷಿ ಆಗ್ತಾ ಇದೆ. ಶಾಲೆ ಆಗಿದೆ ಯಾಕೆಂತಂದರೆ ಹೊಸ ಶಾಲೆ, ಇತ್ತೀಚೆಗಷ್ಟೇ ಒಂದು ಕೆಲವೇ ವರ್ಷಗಳ ಹಿಂದೆ ಆಗಿರುವಂಥದ್ದು. ಈ ಶಾಲೆಯ ಇತಿಹಾಸವೇ 14-15 ವರ್ಷದ್ದು. ಹೊಸ ಶಾಲೆಯಾಗಿದೆ. ಶಾಲೆಯ ಜೊತೆ ಭೋಜನ ಶಾಲೆಯೂ ಆಗಿದೆ. ಇನ್ನೊಬ್ಬರು ಸದಸ್ಯರಿದ್ದಾರೆ, ಸೌಕತ್ತಲ್ಲಿ ಅವರು. ಸರ್, ಶಾಲೆಯ ಇಲ್ಲಿಗೆ ಬಂದಿದ್ದೇ ಒಂದು ಇತಿಹಾಸ ಅಂತ ಹೇಳ್ತಿದ್ರಿ. ಅದೊಂದು ದೊಡ್ಡ ಫೈಟು, ಅದೊಂದು ದೊಡ್ಡ ಹೋರಾಟ ಅಂತ ಹೇಳ್ತಿದ್ರಿ. ಏನದು ಹೋರಾಟ? ನಮ್ಮ ಈಗಿನ ಶಾಸಕರ ಒಂದು ಹೋರಾಟದ ಮುಖಾಂತರ ಈ ಶಾಲೆ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು. ಹೇಗೆ ಅಂತ ಹೇಳಿದರೆ, ಇತಿಹಾಸ ಇದೆ ಅಂತ ಹೇಳಿದರೆ, ಇಲ್ಲಿ ಹಿರೇಬಂಡಾಡಿಗೆ ಹೈಸ್ಕೂಲು ಸ್ಯಾಂಕ್ಷನ್ ಆಗುವ ಸಂದರ್ಭದಲ್ಲಿ ಅದು ಬಜತ್ತೂರಿಗೆ ಸ್ಯಾಂಕ್ಷನ್ ಆಗಿತ್ತು. ಅದಕ್ಕೆ ನಮ್ಮ ಈಗಿನ ಶಾಸಕರು, ಅವತ್ತು ನಮ್ಮದೇ ಪಕ್ಷದ ವತಿಯಿಂದ ಗೆದ್ದಂಥ ಶಾಸಕರು ಶಕುಂತಲ ಶೆಟ್ಟಿಯವರಿದ್ದರು. ಅವರ ಬಜತ್ತೂರಿಗೆ ಸ್ಯಾಂಕ್ಷನ್ ಮಾಡಿದರು ನನಗೆ ತಿಳಿದಷ್ಟರ ಮಟ್ಟಿಗೆ. ಅದರ ವಿರುದ್ಧವಾಗಿ ಹೈಕೋರ್ಟಿಗೆ ರಿಟ್ ಪಿಟಿಷನನ್ನು ಈಗಿನ ಶಾಸಕರಂತಹ ಮಾನ್ಯ ಸಂಜೀವ ಮಠಂದೂರವರು ನಮಗೆ ಹೈಸ್ಕೂಲ್ ಸಿಗಬೇಕು ಎನ್ನುವ ದೃಷ್ಟಿಯಲ್ಲಿ ಹೋರಾಟವನ್ನು ಆ ಕಾಲದಲ್ಲಿ ಮಾಡಿದರು. ಅದು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆಗಳ ಆಗಿ ಮಂತ್ರಿಗಳ ಮಟ್ಟದಲ್ಲಿ ಇಲ್ಲಿಗೆ ಕೊಡಿಸುವಂಥ ವ್ಯವಸ್ಥೆ ಆಗ್ತದೆ ಅಂತ ಆದ ನಂತರ ಆ ರಿಟ್ ಪಿಟಿಷನನ್ನು ವಾಪಸ್ ತೆಗೆದು ಇಲ್ಲಿಗೆ ಹೈಸ್ಕೂಲ್ ತರುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದು ಇತಿಹಾಸ, ಈ ಹೈಸ್ಕೂಲಿನ ಹಿರೇಬಂಡಾಡಿಯ ಇತಿಹಾಸ. ಹೈಸ್ಕೂಲ್ ಬಂತು, ಇತಿಹಾಸವೂ ಆಯಿತು. 14-15 ವರ್ಷ ಶಾಲೆಯೂ ಕೂಡ ನಡೆದಿದೆ. ಈ ಬೆಳವಣಿಗೆಗಳನ್ನು ಹೇಳ್ತಾ ಹೋದರೆ ಹೇಗೆ ಇದನ್ನು ಬಣ್ಣಿಸ್ಬೋದು? ಯಾಕೆಂತಂದರೆ ಇಲ್ಲಿ ಒಂದು ಬೋಳುಗುಡ್ಡೆ ಇತ್ತು ಅಂತ ಹೇಳ್ತಿದ್ರು, ಈಗ ಹೇಗೆ ಬದಲಾಗಿದೆ? ಇಲ್ಲಿ ಪ್ರಥಮವಾಗಿ ಹೈಸ್ಕೂಲು ನಿರ್ಮಾಣ ಆಗಿರುವಂಥದ್ದು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಇಲ್ಲಿ ಹೈಸ್ಕೂಲು ಪ್ರಾರಂಭ ಆಯಿತು. ಅದರ ನಂತರ ಅದಕ್ಕೆ ಒಂದಷ್ಟು ಜಾಗದ ಹುಡುಕಾಟ, ಎಲ್ಲಿ ಮಾಡಬೇಕು ಎನ್ನುವಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇಂದಿನ ಶಾಸಕರು ಕೂಡ ಬಹಳಷ್ಟು ಶ್ರಮಪಟ್ಟು ಜಾಗವನ್ನು ಮಾಡಬೇಕು ಅನ್ನೋ ದಶೆಯಲ್ಲಿ ಇದ್ದರು. ಅದರೊಟ್ಟಿಗೆ ಹಿಂದಿನ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಂತಹ ಮಾಧವಗೌಡ ಶಾಂತಿದಡ್ಡ ಕೂಡ ಅವರ ಇದು ಕೂಡ ಇತ್ತು. ಯಾಕೆ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಬೇಕು ಅಂತ ಹೇಳಿದರೆ, ನಾವು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸರ್ಕಾರಿ ಜಾಗವೇ ಇತ್ತು ಮತ್ತು ಅರಣ್ಯ ಇಲಾಖೆಯ ಜಾಗ ಕೂಡ ಎನ್ನುವಂಥ ಒಂದು ತಕರಾರುಗಳು ಕೂಡ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮಾಧವಗೌಡರು ಮತ್ತು ನಾನು ಆಗ ಪಂಚಾಯತ್ ಸದಸ್ಯನಾಗಿದ್ದೆ ಇಲ್ಲಿ ಪ್ರಾರಂಭ ಮಾಡುವಾಗ. ಆಗ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡುವಾಗ ಮಲ್ಲಿಕಾ ಪ್ರಸಾದ್ರವರ ಅವರ ಅವಧಿಯಲ್ಲಿ ಬಂದಿರುವಂಥ ಈ ಹೊಸ ಕಟ್ಟಡಗಳು ಪ್ರಥಮವಾಗಿ ಇಲ್ಲಿಗೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ನಮಗೆ ಏನು ಆಯಿತು ಅಂತ ಹೇಳಿದರೆ, ನಮಗೆ ಮತ್ತು ಫಾರೆಸ್ಟ್ ಇಲಾಖೆಗೆ ಅವತ್ತು ನನ್ನೊಟ್ಟಿಗೆ ಮಾಧವಗೌಡರು ಇದ್ದರು. ಮಾಧವಗೌಡರು ಹೇಳಿದರು, ನಾವು ಮಾಡಿಯೇ ಮಾಡ್ತೇವೆ, ನಮ್ಮ ಮೇಲೆ FIR ಮಾಡುವುದಿದ್ರು ನಾವು ರೆಡಿ ಇದ್ದೇವೆ, ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೇವೆ ಅಂತ ಆ ಒಂದು ಚಾಲೆಂಜ್ ಮಾಡಿಕೊಂಡು ಈಗಿನ ಶಾಸಕರ ನಿರ್ದೇಶನ ಪ್ರಕಾರ ನಾವಿಲ್ಲಿ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದು. ಅವತ್ತು ಆ ಸಂದರ್ಭದಲ್ಲಿ ಮಲ್ಲಿಕಾ ಪ್ರಸಾದ್ ಭಂಡಾರಿಯವರು ಇಲ್ಲಿಯ ಆ ಸಂದರ್ಭದಲ್ಲಿ ಶಾಸಕರಾಗಿದ್ದರು. ಅವರು ಎಲ್ಲ ಮೊತ್ತವನ್ನು ಆ ಸಂದರ್ಭದಲ್ಲಿ ಬಿಡುಗಡೆ ಆಗುವಂಥ ಕೆಲಸಗಳಾಯಿತು. ಮತ್ತು
ಮುಂದುವರಿದು ಗ್ರಾಮ ಪಂಚಾಯತ್ತು ಒಂದಷ್ಟು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಶಾಸಕರ ಅನುದಾನಗಳ ಮುಖಾಂತರ, ಇವರ ಸಂಸದರ ಅನುದಾನದ ಮುಖಾಂತರ ನಮ್ಮ ಇಲ್ಲಿ ಗ್ರೌಂಡ್ಗಳ ಅಗಲೀಕರಣ ಆಗ್ಬೋದು, ಮತ್ತು ಇಲ್ಲಿ ಭೋಜನ ಕೊಠಡಿಗಳಿರ್ಬೋದು, ಮತ್ತು ಇಲ್ಲಿ ಭೋಜನ ಶಾಲೆ ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಇವತ್ತು ನಮ್ಮೆಲ್ಲ ಅಧಿಕಾರಿ ವರ್ಗ, ಊರಿನವರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಸಹಕಾರದಿಂದ ಇವತ್ತು ಒಂದು ಹೊಸ ಕಲ್ಪನೆಯನ್ನು ನಾವು ಕೊಡಬೇಕು. ಎಲ್ಲ ಮಕ್ಕಳು ಒಂದು ಸಮಯದಲ್ಲಿ ಏಕಕಾಲದಲ್ಲಿ ಊಟ ಮಾಡುವಂಥ ವ್ಯವಸ್ಥೆ ಆಗಬೇಕು ಒಂದು ಕಲ್ಪನೆಗಳಿತ್ತು. ಯಾಕೆಂತ ಹೇಳಿದರೆ ನಾವಿಲ್ಲಿ ಹಿರೇಬಂಡಾಡಿಯ ಗ್ರಾಮ ಪಂಚಾಯತ್ತು ಅವತ್ತು ನಾನು ಅಧ್ಯಕ್ಷನಾಗಿದ್ದೆ. ಇವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಪಂಚಾಯತ್ ಸದಸ್ಯರಾಗಿ ಸಹಕಾರ ಕೊಟ್ಟಿದ್ದರು. ಅವತ್ತು ಕೇಂದ್ರ ಸರ್ಕಾರಕ್ಕೆ ನಾವೊಂದು ಪತ್ರವನ್ನು ಬರೆದು ನಮಗೆ ಭೋಜನ ಶಾಲೆಗೆ ಅವಕಾಶ ಮಾಡಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಅದಕ್ಕೆ ಸೆಕೆಂಡ್ ಇಯರ್ ನಮ್ಮ ಪರ್ಮಿಸಬಲ್ ವರ್ಕಲ್ಲಿ ಭೋಜನ ಶಾಲೆಗೆ ಡೈನಿಂಗ್ ಹಾಲ್ ಅಂತ ಎನ್ನುವಂಥ ಒಂದು ಕಾನ್ಸೆಪ್ಟ್ ಕೊಟ್ಟರು. ನಾವು 30 ಲಕ್ಷವರೆಗೆ ಮಾಡ್ಬೋದು, ನಾವು 20 ಲಕ್ಷ ಅನುದಾನವನ್ನು ಬಳಕೆ ಮಾಡ್ತೇವೆ, ಮತ್ತು ಶಾಸಕರಾದ ಕೂಡಲೇ ಅವರು 5 ಲಕ್ಷ ಅನುದಾನವನ್ನು ಕೊಟ್ಟರು. ಇವತ್ತು ಈ ಭೋಜನ ಶಾಲೆ ಉದ್ಘಾಟನೆಗೆ ಮಾತ್ರ ಬಾಕಿ ಇದೆ, ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಬಾಕಿ ಇದೆ. ಅದನ್ನು ಬಿಟ್ಟು ಬೇರೆಲ್ಲವೂ ಕೂಡ ಸುಸಜ್ಜಿತವಾಗಿ ಆಗಿದೆ. ಏಕಕಾಲದಲ್ಲಿ ಮಕ್ಕಳು ಇಲ್ಲಿ ಊಟವನ್ನು ಒಮ್ಮೆಲೆ ಸವಿಬೇಕು ಎನ್ನುವ ದೃಷ್ಟಿಯಿಂದ ಮತ್ತು ಎಲ್ಲ ಚಟುವಟಿಕೆಗಳಿಗೂ ಈ ಒಂದು ಭೋಜನ ಶಾಲೆ ಸಹಕಾರಿಯಾಗಲಿ ಎನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇವೆ. ಮಾತನ್ನು ಕೇಳಿದಾಗ ಒಂದಂತೂ ಸ್ಪಷ್ಟವಾಗುತ್ತೆ, ಊರಿನವರು ಎಲ್ಲರೂ ಸೇರಿದರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಅನ್ನುವಂಥದ್ದು. ಜೊತೆಗೆ ಗ್ರಾಮ ಪಂಚಾಯತ್ನವರು, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಒಟ್ಟುಗೂಡಿದರೆ ಖಂಡಿತವಾಗಿಯೂ ನಮ್ಮ ಶಾಲೆಗೆ, ನಮ್ಮ ಊರಿನ ಶಾಲೆಯನ್ನು ಬಹಳ ಅದ್ಭುತವಾಗಿ ಮಾಡ್ಬೋದು, ಅದನ್ನು ಮಾದರಿ ಶಾಲೆಯನ್ನಾಗಿ ಪರಿವರ್ತನೆ ಮಾಡ್ಬೋದು ಅನ್ನೋದನ್ನು ಸಾಧಿಸಿ ತೋರಿಸಿದರೆ ಈ ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಯದರ್ಶಿಗಳು, ಜೊತೆಗೆ PDO ಅಧ್ಯಕ್ಷರು ಮತ್ತು ಇತರ ಸದಸ್ಯರು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ. ಯಾಕೆಂತಂದರೆ ಬಹಳ ಅದ್ಭುತವಾದಂಥ ಕೆಲಸ. ಈ ಹಿಂದೆ ಹೇಗಿತ್ತು ಶಾಲೆ, ಈಗ ಹೇಗೆ ಬದಲಾಗಿದೆ. ಭೋಜನ ಶಾಲೆ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ದೊಡ್ಡ ಹಾಲನ್ನು ನಿರ್ಮಾಣ ಮಾಡಿ, ಈ ಅನ್ನ ಛತ್ರದ ಹಾಲನ್ನು ನಿರ್ಮಾಣ ಮಾಡೋದು ಮಾತ್ರ ಅಲ್ಲದೆ ಇದಕ್ಕೆ ಬೇಕಾದಂಥ ಸಂಪೂರ್ಣ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಜೊತೆಗೆ ಇದನ್ನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎಲ್ಲರೂ ಕೂಡ ಒಟ್ಟುಗೂಡಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು. ಜೊತೆಗೆ ಈ ಒಂದು ಭೋಜನಾಲಯದ ಹೊರಭಾಗಕ್ಕೆ ಬಂದಾಗ ನಮಗೆ ಕಾಣಸಿಗುವಂತಹ ಈ ಚಿತ್ರಗಳು ಬಹುದೊಡ್ಡ ಒಂದು ಸಂದೇಶವನ್ನು ಸಾರುವಂತಹ ಚಿತ್ರಗಳು. ಈ ಚಿತ್ರದ ಸಂದೇಶಗಳನ್ನು ಕೂಡ ನಮಗೆ ತಿಳಿಸೋದಕ್ಕೆ ಇಲ್ಲಿನ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್, ಹೊಸ ಶಿಕ್ಷಣ ನೀತಿಯನ್ನ ಸಾರ್ತಾ ಇದ್ದೀರಿ ಈ ಮೂಲಕ ಅಂತ ಹೇಳ್ತಾ ಇದ್ದೀರಿ. ಏನಿದು ಈ ಚಿತ್ರದ ಸಂದೇಶ? ನಾವು ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿಯಲ್ಲಿ ಈಗಾಗಲೇ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು, ಅದರ ಬಗ್ಗೆ ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಭೋಜನ ಶಾಲೆಯ ಹೊರಭಾಗದ ಈ ಗೋಡೆಯಲ್ಲಿ ಅದ್ಭುತವಾದಂತಹ ಕಲಾಕೃತಿಗಳನ್ನು ಮಾಡಿದ್ದೇವೆ. ನಮ್ಮಲ್ಲಿ ಚಿತ್ರಕಲಾ ಶಿಕ್ಷಕರಾದಂತಹ ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಮತ್ತು ಹಿರಿಯ ವಿದ್ಯಾರ್ಥಿಗಳ ನೆರವಿನಿಂದ ಈ ಅದ್ಭುತವಾದಂತಹ ಕಲಾಕೃತಿಗಳು ಮೂಡಿಬಂದಿವೆ. ಶಿಕ್ಷಣ ನೀತಿಯ ಬಗ್ಗೆ ಅಮೋಘವಾದಂತಹ ಸಂದೇಶವನ್ನು ನೀಡ್ತಾ ಇದೆ. ಈಗ ಮೊದಲ ನೀತಿ ಹೇಳಿದರೆ ಅಧ್ಯಾಪಕರು ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿಯನ್ನು ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕೆ ಅವನನ್ನು ಎತ್ತರದ ಮಟ್ಟಕ್ಕೆ ಏರಿಸಬೇಕು. ಮುಖ್ಯವಾಗಿ ಇದರ ಆಧಾರ ಸ್ತಂಭ ಯಾರು ಅಂತ ಹೇಳಿದ್ರೆ ಈ ಶಾಲೆಯ ಮುಖ್ಯ ಶಿಕ್ಷಕರು. ಆನಂತರ ಒಬ್ಬೊಬ್ಬರೇ ಚಿತ್ರಕಲಾ ಶಿಕ್ಷಕರಿರ್ಬೋದು, ವಿಜ್ಞಾನ ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಣ ಶಿಕ್ಷಕರಿರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರಿರ್ಬೋದು, ಗಣಿತ ಶಿಕ್ಷಕರು, ಕನ್ನಡ ಶಿಕ್ಷಕರು, ಹೀಗೆ ಎಲ್ಲ ಶಿಕ್ಷಕರು ಸೇರಿಕೊಂಡು ವಿದ್ಯಾರ್ಥಿಯನ್ನು ಒಂದು ಕಲಿಕಾ ಏಣಿಯ ಮೂಲಕ ಅವನನ್ನು ಉತ್ತುಂಗದ ಮಟ್ಟಕ್ಕೆ ಏರಿಸಲಿಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಮುಖ್ಯವಾಗಿ ನಮ್ಮ ಉದ್ದೇಶ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯದ್ದು ಒಬ್ಬ ವಿದ್ಯಾರ್ಥಿಯನ್ನು ಕೌಶಲಪೂರ್ಣವಾದಂತಹ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದೇ ಆಗಿದೆ. ಇನ್ನು ಮುಂದಕ್ಕೆ ಈ ಚಿತ್ರ ನೋಡಿದರೆ ವಿದ್ಯಾರ್ಥಿಗಳಿಗೆ ಮುಂದಕ್ಕೆ ಪ್ರೌಢಶಾಲಾ ಹಂತದಲ್ಲಿ 9ನೇ ತರಗತಿಯೇ ಆದಂತಹ ಆಯ್ಕೆಯ ಶಿಕ್ಷಣವನ್ನು ಪಡೆಯುವುದು. ಮುಖ್ಯವಾಗಿ ನೋಡಿ, ದೈಹಿಕ ಶಿಕ್ಷಣ ಅಷ್ಟೇ ಅಲ್ಲದೆ ಸಂಗೀತ, ಕಂಪ್ಯೂಟರ್, ಆನಂತರ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ ಇರ್ಬೋದು, ಹೀಗೆ ಬೇಕಾದಂತಹ ಆಯ್ಕೆ, ಡ್ಯಾನ್ಸ್ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಚಿತ್ರಕಲೆ ಇರ್ಬೋದು, ಹೀಗೆ ಅವನದ್ದೇ ಆದಂತಹ ಆಯ್ಕೆಯನ್ನು ಮಾಡಿಕೊಂಡು ಕೌಶಲಯುಕ್ತವಾದಂತಹ ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ಅದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶ. ಈ ನಿಟ್ಟಿನಲ್ಲಿ ನಾವು ಪೋಷಕರಿಗೆ ಈಗಾಗಲೇ 3 ದಿವಸದ ತರಬೇತಿ ನೀಡಿದ್ದೇವೆ. SDMC ಅವರಿಗೆ ತರಬೇತಿ ನೀಡಿದ್ದೇವೆ. 1 ಹಂತದ ತರಬೇತಿ ತಾಲೂಕು ಹಂತದಲ್ಲಿ ನಡೆದಿದೆ. ಇನ್ನು ಮುಂದಕ್ಕೆ ಹೋದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನು ಪಡೆದ್ರೆ ಏನಾಗ್ತದೆ, ಮುಂದಕ್ಕೆ ಮಗು ಅವನ ಭವಿಷ್ಯದ ಜೀವನದಲ್ಲಿ ಏನಾಗ್ತಾನೆ ಅಂತ ಹೇಳಿದರೆ, ಇದೊಂದು ಶಾಲೆ ಆಗಿದ್ರೆ ವಿದ್ಯಾರ್ಥಿ ಶಾಲೆಯಿಂದ
ಗುಣಮಟ್ಟದ ಶಿಕ್ಷಣವನ್ನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಪಡೆದು ಬೇರೆ ಬೇರೆ ಕೌಶಲಯುಕ್ತ ಸ್ಕಿಲ್ಫುಲ್ ಪರ್ಸನ್ ಆಗಿ ಅವ ಈ ಶಾಲೆಯಿಂದ ಹೊರಗೆ ಬರ್ತಾನೆ. ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಸತ್ಪ್ರಜೆಯಾಗಿ, ಈ ದೇಶಕ್ಕೆ ಒಳ್ಳೆಯ ಸಂಪನ್ಮೂಲವನ್ನು ಕೊಡುವಂಥ ವ್ಯಕ್ತಿಯಾಗಿ ಹೊರಗೆ ಬರ್ತಾನೆ. ಚಿತ್ರಕಲಾ ಶಿಕ್ಷಕರಿರ್ಬೋದು, ಆನಂತರ ವಕೀಲರು ಇರ್ಬೋದು, ಆನಂತರ ಒಬ್ಬ ಬಿಲ್ಡಿಂಗ್ ಕಟ್ಟುವ ಆರ್ಕಿಟೆಕ್ಟ್ ಆಗ್ಬೋದು, ಅದೇ ರೀತಿ ಒಬ್ಬ ವೈದ್ಯರಾಗಬಹುದು, ಒಬ್ಬ ಸೈನಿಕ ಆಗ್ಬೋದು, ಒಳ್ಳೆಯ ಒಬ್ಬ ಯಾವುದು ಕ್ರೀಡೆಯನ್ನು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿಗಳು ಈ ಶಾಲೆಯಿಂದ ಹೊರಗೆ ಬಂದು ಈ ಶಾಲೆ ದೇಶವನ್ನು ಕಟ್ಟುವ ಒಳ್ಳೆಯ ಪ್ರಜೆಯಾಗಿ ಮೂಡಿ ಬರುವುದು. ಅದನ್ನೇ ಮುಂದಕ್ಕೆ ಅವ ಈ ಶಾಲೆಯಲ್ಲಿ ಸಂತಸದಾಯಕ ಮಕ್ಕಳಿಗೆ ಕಲಿಕೆ ಆಗಬೇಕು. ಒಳ್ಳೆ ಭಯದಿಂದ ಏನು ಕಲ್ತ್ರೆ ಅವರಿಗೇನೋ ಉಳಿಲಿಕ್ಕಿಲ್ಲ. ಅವ ಜ್ಞಾನವನ್ನು ಕಟ್ಟಬೇಕು. ಆ ಜ್ಞಾನವನ್ನು ಕಟ್ಟುವ ರೀತಿಯಲ್ಲಿ ಈ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇವೆ. ಮುಖ್ಯವಾಗಿ ಯೋಗ ಇರ್ಬೋದು, ದೈಹಿಕ ಶಿಕ್ಷಣ ಇರ್ಬೋದು. ನಮ್ಮ ಮಕ್ಕಳು ಸಂಗೀತದಲ್ಲಿಯೂ ಬಹಳಷ್ಟು ಹಾಡ್ತಾ ಇದ್ದಾರೆ. ಸ್ಪೋರ್ಟ್ಸಿನಲ್ಲಿ ಅವರ ಬೇರೆ ಬೇರೆ ಸಾಧನೆಯನ್ನು, ಕ್ರೀಡಾ ಸಾಧನೆಯನ್ನು ತೋರಿಸಿದ್ದಾರೆ. ಮುಖ್ಯವಾಗಿ ಸ್ಪೋರ್ಟ್ಸಿನ ಬಗ್ಗೆ, ದೈಹಿಕ ಶಿಕ್ಷಣದ ಬಗ್ಗೆ ಹೇಳುವುದಿದ್ರೆ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ಯೋಗ, ನೈತಿಕ ಶಿಕ್ಷಣ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಮಕ್ಕಳು ಬರೀ ಪಠ್ಯ ಪುಸ್ತಕದ ವಿಷಯವನ್ನು ಕಲಿತರೆ ಸಾಕಾಗುವುದಿಲ್ಲ. ಅವರು ಒಬ್ಬ ನೈತಿಕ ಶಿಕ್ಷಣವನ್ನು ಪಡೆದು ಒಳ್ಳೆಯ ಮಾನವ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಮೌಲ್ಯ ಶಿಕ್ಷಣವನ್ನು ನಾವು ಮುಖ್ಯವಾಗಿ ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಮುಖ್ಯವಾಗಿ ಮುಖ್ಯ ಶಿಕ್ಷಕರು ವಾರದಲ್ಲಿ ಒಂದು ಅವಧಿ, ಪ್ರತಿ ತರಗತಿಗೆ ಒಂದು ಅವಧಿಯಂತೆ ಮೌಲ್ಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಮಕ್ಕಳಲ್ಲಿ ಕರುಣೆ, ಪ್ರೀತಿ, ಶಾಂತಿ, ಸತ್ಯ, ಮೃದು, ವಿನಯ, ಆಸಕ್ತಿ, ತಾಳ್ಮೆ, ಗೌರವ, ಧರ್ಮ, ಸಹನೆ, ವಿಶ್ವಾಸ, ಗೆಲುವು, ನ್ಯಾಯ, ಏಕಾಗ್ರತೆ, ವಿಧೇಯತೆ, ಮಿತವ್ಯಯ, ಯಶಸ್ಸು, ಸನ್ಮಾರ್ಗ, ವಿವೇಕ, ಬುದ್ಧಿವಂತಿಕೆ, ಮಾತುಗಾರಿಕೆ, ಹೀಗೆ ಸಂವಿಧಾನ ಹೇಳಿದಂಥ 92 ಮೌಲ್ಯಗಳು ಇದು ಮಕ್ಕಳಲ್ಲಿ ಅಂತರ್ಗತ ಆಗಬೇಕು. ಆವಾಗ ಮಾತ್ರ ಒಬ್ಬ ಒಳ್ಳೆಯ ಮನುಷ್ಯ ಆಗ್ತಾನೆ. ಈ ನಿಟ್ಟಿನಲ್ಲಿ ಒಳ್ಳೆಯ ನೈತಿಕ ಶಿಕ್ಷಣವನ್ನು ನೀಡುವಂತಹ ಕೆಲಸ ಸಹ ನಮ್ಮಲ್ಲಿ ನಡೀತದೆ. ಇದೊಂದು ನೋಡಿ, ಅದ್ಭುತ ಒಂದು ಚಿತ್ರ. ಒಬ್ಬ ಶಿಕ್ಷಕ ಸೇರಿಕೊಂಡು ಆ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ವಿಶೇಷ ಅಗತ್ಯವುಳ್ಳಂತಹ ಮಕ್ಕಳು, CWSN ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೂ ನಾವು ಶಿಕ್ಷಣವನ್ನು ಒಟ್ಟಿಗೆ ನಾವು ನೀಡ್ತಾ ಇದ್ದೇವೆ. ಸಮನ್ವಯ ಶಿಕ್ಷಣದ ಆಧಾರದಲ್ಲಿ ನಾವು ಅವರಿಗೂ ಉಳಿದ ಎಲ್ಲ ಮಕ್ಕಳ, ಸಾಮಾನ್ಯ ಮಕ್ಕಳ ಜೊತೆಗೆ ಅವರನ್ನು ಸೇರಿಸಿಕೊಂಡು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇನ್ನು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ದಾನಿಗಳ ಸಹಕಾರದಿಂದ ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಮನೆಯಲ್ಲಿ ವಿದ್ಯುತ್ ದೀಪ, ಬೆಳಕಿನ ವ್ಯವಸ್ಥೆಯ ಕೊರತೆ ಇದೆಯೋ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಅಂತಹ ದೀಪದ ವ್ಯವಸ್ಥೆಯನ್ನು, ವಿದ್ಯುತ್ ದೀಪದ ವ್ಯವಸ್ಥೆಯನ್ನು, ಬೆಳಕಿನ ವ್ಯವಸ್ಥೆಯನ್ನು ದಾನಿಗಳ ಮುಖಾಂತರ, ರೋಟರಿ ಕ್ಲಬ್ ಇತ್ಯಾದಿಯವರು ನಮಗೆ ಈಗಾಗಲೇ ನೀಡಿದ್ದಾರೆ, ಅಂತಹ ಕ್ಲಬ್ಗಳ ವತಿಯಿಂದ ಬೆಳಕಿನ ವ್ಯವಸ್ಥೆಯನ್ನು ಮಾಡ್ತಾ ಅವರು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು. ಅದೇ ರೀತಿ ಬೇರೆ ಬೇರೆ ಈಗಾಗಲೇ ಹೇಳಿದಂತಹ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವಾದ್ಯವನ್ನು ನುಡಿಸುವಂತಹ ಇರ್ಬೋದು, ಅದನ್ನೆಲ್ಲ ನೀಡುವಂಥದ್ದು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು, ಚೀಲ, ಪುಸ್ತಕ ಈಗಾಗಲೇ ಸರ್ಕಾರ ನೀಡ್ತಾ ಇದೆ. ಪಠ್ಯ ಪುಸ್ತಕ, ನೋಟ್ಬುಕ್ ದಾನಿಗಳ ಸಾಗದಿಂದಲೂ ನೀಡ್ತಾ ಇದ್ದೇವೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ಸೌಕರ್ಯಗಳನ್ನು ನೀಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯೊಂದು ವಿಶೇಷ ಅಂತ ಹೇಳಿದರೆ, ಮಕ್ಕಳಿಗೆ ನಮ್ಮದೇ ಶಾಲೆಯ ಒಂದು ಸಮವಸ್ತ್ರ ಇದೆ. ಪ್ರತಿ ಶುಕ್ರವಾರ ಶಾಲೆ ಒಂದು ವಿಶೇಷವಾದಂತಹ ಸಮವಸ್ತ್ರವನ್ನು ಧರಿಸಿ ಬಹಳ ಅದ್ಭುತವಾಗಿ ಅವರು ಸಾಮೂಹಿಕ ಕವಾಯತನ್ನು ನೋಡುವುದೇ ಒಂದು ಚಂದ. ಅಂತಹ ಒಂದು ಸಮವಸ್ತ್ರದ ವ್ಯವಸ್ಥೆಯು ನಮ್ಮಲ್ಲಿದೆ. ಇದೊಂದು ಮಕ್ಕಳಿಗೆ ಒಟ್ಟಾರೆ ಇಲ್ಲಿ ಸಂತಸದಾಯಕ ಕಲಿಕೆ ಆಗಬೇಕು. ಈಗ ಆಧುನಿಕ ಮೊಬೈಲ್ ಯುಗ, ಕಂಪ್ಯೂಟರ್ ಯುಗ, ಮಕ್ಕಳು ಸೆಲ್ಫಿ ಎಲ್ಲ ತೆಗೆದುಕೊಳ್ಳುವುದನ್ನು ಬಯಸ್ತಾರೆ. ಅಂತಹ ಇದು ಒಂದು ವಿಶೇಷವಾದಂತಹ 3D, ಇಲ್ಲಿ ಒಂದು ಚಿತ್ರಕಲೆಯದ್ದು ಅದ್ಭುತ ಒಂದು ಕಲಾಗಾರಿಕೆ ಇದೆ. ಇದೊಂದು 3D ಚಿತ್ರಗಾರಿಕೆ ನಮ್ಮ ಅನಿಲ್ ಕುಮಾರ್ ಸರ್ ಅವರು ರಚನೆ ಮಾಡಿದ್ದಾರೆ. ಆ ಒಂದು ಕಲ್ಪನೆಯೂ ಇಲ್ಲಿದೆ. ಅಷ್ಟೇ ಅಲ್ಲದೆ ಒಂದು ಸೆಲ್ಫಿ ತೆಗೆದುಕೊಳ್ಳಿಕ್ಕೆ ಒಂದು ಸ್ಪಾಟಿನಾಗೆ ಮಕ್ಕಳಿಗೆ ಒಟ್ಟಾರೆ ಸಂತಸದಾಯಕ ವಾತಾವರಣ ಇಲ್ಲಿ ಮೂಡಬೇಕು ಅಂತೇಳಿ ಆ ಉದ್ದೇಶದಿಂದ ಇದನ್ನೊಂದು ರಚಿಸಿದ್ದೆ, ಒಂದು ವಿಭಿನ್ನವಾಗಿ ಇರಲಿ ಅಂತ ಹೇಳಿ. ಹಾಗೆ ಅಂತೇಳಿ ಮಕ್ಕಳು ಮೊಬೈಲನ್ನು ಕಲಿಕೆಗೆ ಮಾತ್ರ ಬಳಸ್ತಾರೆ, ಉಳಿದಂಥ ವಿಚಾರಗಳಿಗೆ ಬಳಸದ ರೀತಿಯಲ್ಲಿ ನಾವು ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸ್ತಾ ಇದ್ದೇವೆ. ಇನ್ನು ಈಗಾಗಲೇ ಹೇಳಿದ ರೀತಿಯಲ್ಲಿ ಹೊಸ ಶಿಕ್ಷಣ ನೀತಿಯ ಒಂದು ಮುಖ್ಯವಾದಂತಹ ಒಂದು ಉದ್ದೇಶ ಅಂತ ಹೇಳಿದರೆ, ಪೋಷಕರು ಮಕ್ಕಳ ಜೊತೆಗೆ ಅವರೂ ಕಲಿಯಬೇಕು, ಉಳಿದವರಿಗೆ ಕಲಿಸಬೇಕು. ಕಲಿಯುವುದು ಮತ್ತು ಕಲಿಸುವುದು ಎರಡೂ ಮಾಡಬೇಕು. ಮುಖ್ಯವಾಗಿ ಗಣಿತದ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇರ್ಬೋದು, ಅಕ್ಷರಾಭ್ಯಾಸ ಇರ್ಬೋದು, ಇಂಗ್ಲೀಷು, ಹಿಂದಿ ಇದರ ವರ್ಣಮಾಲೆಯ ಅಭ್ಯಾಸ ಇರ್ಬೋದು, ಇದನ್ನು ಪೋಷಕರು ತಾವೂ ಕಲಿಯುತ್ತಾ ವಿದ್ಯಾರ್ಥಿಗಳಿಗೆ ಮನೆಯ ಸಮಯದಲ್ಲಿ ಕಲಿಸುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಬೇಕಾಗಿ ಕೌಶಲ್ಯತೆಯನ್ನು ಕಲಿಯುವುದು ಮತ್ತು ಕಲಿಸುವುದು. ನಮ್ಮ ಊರಿನ ಬೇರೆ ಬೇರೆ ಜನರು ಕೌಶಲ್ಯವನ್ನು ಹೊಂದಿದ್ದಾರೆ. ಜೇನು ಸಾಕಣೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಮಲ್ಲಿಗೆ ಕೃಷಿ ಇರ್ಬೋದು, ಹೀಗೆ
ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಆನಂತರ ಕಸೂತಿ ಕೆಲಸ ಇರ್ಬೋದು, ಹೀಗೆ ಬೇರೆ ಬೇರೆ ಕೌಶಲಗಳು, ಬೈಕ್ ರಿಪೇರ್ ಇರ್ಬೋದು, ಪಂಪ್ ರಿಪೇರ್ ಇರ್ಬೋದು. ಈಗ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದೆಲ್ಲ ಸ್ಕಿಲ್ಗಳನ್ನು ಮಕ್ಕಳಿಗೆ ಕಲಿಸಬೇಕಾಗ್ತದೆ. ಹಾಗಾಗಿ ಊರಿನ ಸಮುದಾಯದ ದೀಪ ಅಂತೇಳಿ ಹೇಳ್ತೇವೆ. ಅಂತಹ ಸಮುದಾಯದ ದೀಪಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಕೌಶಲಯುಕ್ತವಾದಂತಹ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆಗೆ ಬೇಕಾಗಿ ಅದನ್ನು ತೋರಿಸುವ, ಬಿಂಬಿಸುವಂತಹ ಒಂದು ಚಿತ್ರ. ಅಷ್ಟೇ ಅಲ್ಲದೆ ನಮ್ಮದು ಕೃಷಿ ಪ್ರಧಾನವಾದಂತಹ ದೇಶ. ಮಕ್ಕಳು ಮುಖ್ಯವಾಗಿ ಅವರ ಮನೆಯಲ್ಲೇ ತೆಂಗಿನ ಗಿಡವನ್ನು ಏರುವುದು, ಅಡಿಕೆ ಮರವನ್ನು ಏರಿ ಅಡಿಕೆ ತೆಗೆಯುವುದು, ಔಷಧಿಯನ್ನು ಸಿಂಪಡಿಸುವುದು, ಇಂಥದ್ದು ಇತ್ಯಾದಿ ತರಬೇತಿಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಮುಂದಿನ ಯೋಜನೆ ನಮ್ಮಲ್ಲಿ ಇದೆ. ಅದಕ್ಕೆ ಬೇಕಾಗಿ ಮುಂಚಿತವಾಗಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಈ ಎಲ್ಲ ವಿಚಾರಗಳನ್ನು ಬಿಂಬಿಸುವಂತಹ ಚಿತ್ರ ಇಲ್ಲಿ ಮೂಡಿಸಿದ್ದೇವೆ. ಈ ರೀತಿ ಈ ಎಲ್ಲ ಶಿಕ್ಷಣವನ್ನು ಪಡೆಯುವ ಮೂಲಕ ಒಬ್ಬ ಸೃಜನಶೀಲ ವಿದ್ಯಾರ್ಥಿ, ಒಬ್ಬಳು ಸೃಜನಶೀಲ ವಿದ್ಯಾರ್ಥಿನಿ ಈ ಶಾಲೆಯಿಂದ ಹೊರಬರಬೇಕು. ಈ ದೇಶದ ಒಳ್ಳೆಯ ಪ್ರಜೆಯಾಗಿ ಮೂಡಿಬಂದು ಈ ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆ ಮಾಡುವಂಥದ್ದು ಕಾರ್ಯಾಂಗದಲ್ಲಿ ಆಗಿರ್ಬೋದು, ಶಾಸಕಾಂಗದಲ್ಲಿ ಇರ್ಬೋದು, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಮಗು ಎಲ್ಲ ರೀತಿಯಲ್ಲಿ ಪರಿಪೂರ್ಣವಾದಂತಹ ಶಿಕ್ಷಣವನ್ನು ಪಡೆಯುವಂಥದ್ದು ನಮ್ಮ ಶಾಲೆಯ ಒಂದು ಮುಖ್ಯವಾದಂಥ ಉದ್ದೇಶ. ಇದನ್ನು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ಜಾರಿಗೆ ಬಂದಿದೆ. ಇನ್ನು ಪ್ರೌಢಶಾಲಾ ಹಂತಕ್ಕೆ ಮುಂದಿನ ದಿವಸಗಳಲ್ಲಿ ಬರ್ತದೆ. ಈಗಾಗಲೇ ಪದವಿ ಹಂತದಲ್ಲಿ ಬಂದಿದೆ, ಮುಂದಕ್ಕೆ ಪ್ರಾಥಮಿಕ ಹಂತದಲ್ಲಿ ಬರ್ತದೆ, ನಂತರ ಪ್ರೌಢಶಾಲಾ ಹಂತಕ್ಕೆ ಬರ್ತದೆ ಅಂತ ನಮ್ಮ ಶಾಸಕರು, ಶಿಕ್ಷಣ ಅಧಿಕಾರಿಗಳು ಇವರೆಲ್ಲ ಹೇಳ್ತಾ ಇದ್ದಾರೆ. ನಾವು ಮುಂಚಿತವಾಗಿ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಇದು ಇವರ ಮಾತು. ಸಂಪೂರ್ಣವಾದಂಥ ವಿವರವನ್ನು ಬಹಳ ಅದ್ಭುತವಾಗಿ ನಮಗೆ ನೀಡಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕೆಂತಂದರೆ ಒಂದು ಚಿತ್ರವನ್ನು ಬಿಡಿಸಿದ ಮಟ್ಟಿಗೆ ಅದು ಸಾಕಾಗೋದಿಲ್ಲ, ಅದರ ಸಂಪೂರ್ಣ ಸಂದೇಶವನ್ನು ಮಕ್ಕಳಿಗೆ ಸಾರುವುದು ಕೂಡ ಅಷ್ಟೇ ದೊಡ್ಡ ಕರ್ತವ್ಯ ಆಗಿರುತ್ತೆ. ಈ ಒಂದು ಜಿಲ್ಲೆಯಲ್ಲಿ ಅತಿ ದೊಡ್ಡ ಭೋಜನಾಲಯ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಂತಹ ಈ ಭೋಜನಾಲಯದ ಹೊರಭಾಗ 10 ಹಲವು ಸಂದೇಶಗಳನ್ನು ಸಾರುವಂತಹ ಆಲಯವೂ ಕೂಡ ಹೌದು. ಕೇವಲ ಒಂದು ಭೋಜನಾಲಯ ಮಾತ್ರವಲ್ಲ, ಹೊಟ್ಟೆಗೆ ಮಾತ್ರ ಅನ್ನ ನೀಡೋದಲ್ಲ, ತಲೆಗೆ ವಿದ್ಯೆಯನ್ನು ಕೂಡ ಹತ್ತಿಸುವಂಥ ಕೆಲಸವನ್ನು ಈ ಭೋಜನಾಲಯ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಅದ್ಭುತವಾದಂತಹ ಯೋಚನೆಯೊಂದಿಗೆ ಮಾಡಿದ್ದಾರೆ. ಬಹಳ ವಿಶೇಷವಾದಂತಹ ಪ್ರಯತ್ನ, ಜೊತೆಗೆ ಅದ್ಭುತವಾದಂತಹ ಪ್ರಯತ್ನ. ಸರ್ಕಾರಿ ಶಾಲೆಯಲ್ಲಿ ಇಂತಹದೊಂದು ಪ್ರಯತ್ನ ಅದ್ಭುತ ಅನ್ನುವಂಥದ್ದನ್ನು ಸಾರಿ ನಾವು ಕೂಡ ಹೇಳ್ತಾ ಇದ್ದೇವೆ. ಇದು ಹಿರೇವಂಡಾಡಿ ಸರ್ಕಾರಿ ಪ್ರೌಢಶಾಲೆಯ ವಿಶೇಷತೆ. ಇದು ಬೇರೆ ಶಾಲೆಗಳಿಗೂ ಕೂಡ ಖಂಡಿತವಾಗಿಯೂ ಮಾದರಿ ಅಂತ ನಾವು ಗಟ್ಟಿ ಧ್ವನಿಯಲ್ಲಿ ಹೇಳ್ತೇವೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಹಿರೇಬಂಡಾಡಿ.